ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಳ್ಳಲಿರುವ ಹೆಜಮಾಡಿ ಶ್ರೀಮಹಾಲಿಂಗೇಶ್ವರ ದೇವಳದ ಜೀರ್ಣೋದ್ಧಾರ ಪೂರ್ವ ಶಿಲಾ ಮತ್ತು ದಾರು ಮುಹೂರ್ತ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಂಭಗೊಂಡಿತು. ದೇವಳದ ತಂತ್ರಿಗಳಾದ ವೇದಮೂರ್ತಿ ರಾಧಾಕೃಷ್ಣ ತಂತ್ರೆ ಎಡಪದವು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಶಿಲ್ಪಿ ಕುಪ್ಪುಸ್ವಾಮಿ ಕಾರ್ಕಳ, ದಾರುಶಿಲ್ಪಿ ಕಲ್ಲಮುಂಡಗೂರು ನಾರಾಯಣ ಆಚಾರ್ಯ, ಇಂಜಿನಿಯರ್ಗಳಾದ ವಿಷ್ಣುಮೂರ್ತಿ ಭಟ್ ಎಲ್ಲರೂ ಮತ್ತು ಚಂದ್ರಹಾಸ ಕಿನ್ನಿಗೋಳಿ, ವಾಸ್ತುಶಿಲ್ಪಿ ಸುಬ್ರಹ್ಮಣ್ಯ ಅವಧಾನಿಯವರಿಗೆ ಮುಂಗಡ ಸಹಿತ ಪ್ರಸಾದ ನೀಡುವ ಮೂಲಕ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು. ಜೀರ್ಣೋದ್ಧಾರ ಸಮಿತಿ ಕೋಶಾಧಿಕಾರಿ ರಮೇಶ್ ಭಟ್ ಮಾತನಾಡಿ, ಜೀರ್ಣಾವಸ್ಥೆಯಲ್ಲಿರುವ ಹೆಜಮಾಡಿ ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಪೂರ್ವಭಾವಿಯಾಗಿ ದಾರು ಮುಹೂರ್ತ ಹಾಗೂ ಶಿಲಾ ಮುಹೂರ್ತ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆದಿದ್ದು, ಮುಂದಿನ ಇದೇ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಜಾತ್ರಾ ಉತ್ಸವದ ಬಳಿಕ ಜೀರ್ಣೋದ್ಧಾರ ಕಾರ್ಯ ಆರಂಭಗೊಳ್ಳಲಿದ್ದು, ಮುಂದಿನ ವರ್ಷದ ಜಾತ್ರೆಯ ಮುಂಚಿತವಾಗಿ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದರು. ಹೆಜಮಾಡಿ ಮಹಾಲಿಂಗೇಶ್ವರ ದೇವರದ ಜೀರ್ಣೋದ್ಧಾರ ಪೂರ್ವಭಾವಿಯಾಗಿ ಇಂದು ಶಿಲಾ ಮುಹೂರ್ತ ಹಾಗೂ ದಾರು ಮುಹೂರ್ತ ನಡೆಯಿತು. ವಿಶೇಷವಾಗಿ ಆರಂಭ ಮಾಡೋದು ಮೊದಲು ಶಿಲ್ಪಿಗಳನ್ನು ಹಾಗೂ ವಾಸ್ತುತಜ್ಞರನ್ನು ಕರೆಸಿ ಆದ ಮುಖಾಂತರ ಪೂಜೆ ಮಾಡಿ ಆರಂಭ ಮಾಡುವುದು ನಮ್ಮ ಹಿಂದೂ ಸಂಪ್ರದಾಯದ ಪದ್ಧತಿ. ಆ ಪ್ರಕಾರವಾಗಿ ಇವತ್ತಿನದಲ್ಲಿ ಅದನ್ನು ನೆರವೇರಿಸಿಕೊಟ್ಟಲಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಮಾರ್ಚ್ 1 ತಾರೀಕು ಮತ್ತು 2ನೇ ತಾರೀಕಿನಂದು ಸಂಕೋಚನ ನಡೆದು ದೇವಸ್ಥಾನವನ್ನು ಗರ್ಭಗುಡಿ ಹಾಗೂ ಸುತ್ತಮುತ್ತ ಪೌಳಿಗಳನ್ನೆಲ್ಲ ತೆಗೆದು ಪುನಃ ಜೀರ್ಣೋದ್ಧಾರಕ್ಕೆ ನಾವು ಕಾರ್ಯಕ್ರಮ ಪ್ರವೃತ್ತರಾಗುತ್ತೇವೆ. ಮೊನ್ನೆ ಜನವರಿ ಒಳಗೆ ಆ ಜೀರ್ಣೋದ್ಧಾರ ಮುಗಿದು ಪುನಃ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕೆಂದು ಈ ದಿನದಲ್ಲಿ ನಾವೆಲ್ಲರೂ ಕೂಡಿ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಆ ಮಹಾಲಿಂಗೇಶ್ವರ ದೇವರು ಸರ್ವ ರೀತಿಯ ಅನುಕೂಲತೆಯನ್ನು ಮಾಡಿಕೊಡಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಈ ಸಂದರ್ಭ ದೇವಳದ ಆಡಳಿತ ಮುಕ್ತೇಸರ ದಯಾನಂದ ಹೆಜಮಾಡಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜಯಂತ ಶೆಟ್ಟಿ ಪುಣೆ, ಕಾರ್ಯಾಧ್ಯಕ್ಷ ಕೊಂಬೆಬೆಟ್ಟು ರಘುಪತಿ ಭಟ್, ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷ ಸುಧಾಕರ ಕರ್ಕೇರ, ಲೋಕೇಶ್ ಅಮೀನ್ ಮೊದಲಾದವರು ಉಪಸ್ಥಿತರಿದ್ದರು.